ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಅಜಕಾರಿನಲ್ಲಿ ನಡೆದ ಪ್ರಕರಣ ಕರಾವಳಿಯನ್ನೇ ತಲ್ಲಣಿಸಿಬಿಟ್ಟಿದೆ. ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ಯುವಕ ದಿಲೀಪ್ ಹೆಗಡೆ ಲವ್ವಲ್ಲಿ ಬಿದ್ದ ಪ್ರತಿಮಾ ಪ್ರಿಯಕರ ದಿಲೀಪ್ ಹೆಗಡೆ ಜೊತೆ ಸೇರಿ ಗಂಡ ಬಾಲಕೃಷ್ಣನಿಗೆ ಸ್ಲೋ ಪಾಯ್ಸನ್ ನೀಡಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ಇನ್ನು ಸಾಯಿಸುವ ಮೊದಲು ಪ್ರತಿಮಾ ಪತಿಯ ಜೊತೆಗೆ ಹಲವಾರು ರೀಲ್ಸ್ ಮಾಡಿದ್ದಾಳೆ. ಅದರಲ್ಲೂ ಕರಿಮನಿ ಮಾಲೀಕ ನೀನಲ್ಲ ಎಂಬ ರೀಲ್ಸ್ ಸಹ ಮಾಡಿದ್ದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಂಡನನ್ನ ಪತ್ನಿ ಮತ್ತು ಆಕೆಯ ಪ್ರಿಯಕರ ಸೇರಿ ಸಾಯಿಸಿದ್ದು ಮಾತ್ರ ಭಯಾನಕ. ಅನ್ಯೋನ್ಯ ಸಂಸಾರ ಮಾಡಿದ್ದ ಪತ್ನಿ ಗಂಡನನ್ನ ಮುಗಿಸಿದ ಕಥೆ ಇದು. ಬಾಲಕೃಷ್ಣ ಪೂಜಾರಿ ಮತ್ತು ಪತ್ನಿ ಪ್ರತಿಮಾ 17 ವರ್ಷಗಳ ಹಿಂದೆ ಮದುವೆಯಾಗಿದ್ದು 2 ಮಕ್ಕಳು ಸಹ ಇವೆ. ಕೊರೋನಾ ಸಂದರ್ಭದಲ್ಲಿ ಮುಂಬೈನಿಂದ ಊರಿಗೆ ಬಂದಿದ್ದ ಬಾಲಕೃಷ್ಣ ನಿಟ್ಟೆಯಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದರು. ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಈ ಕುಟುಂಬ ಕಳೆದ ವರ್ಷ ನವೆಂಬರ್ 1ರಂದು ಹೊಸ ಮನೆ ಕಟ್ಟಿಸಿದರು. ಈ ಹೊಸ ಮನೆಗೆ 1 ವರ್ಷ ಆಗುವ ಮೊದಲೇ ಮನೆಯ ಯಜಮಾನನ ಕೊಲೆಯಾಗಿದೆ. ಬಾಲಕೃಷ್ಣ ದಂಪತಿಗೆ 1 ಗಂಡು 1 ಹೆಣ್ಣು ಮಗುವಿದ್ದು ಶಾಲೆಗೆ ಹೋಗುತ್ತಿದ್ದಾರೆ. ಅಜೆಕಾರು ಜಂಕ್ಷನ್ನಲ್ಲಿ ಬ್ಯೂಟಿ ಪಾರ್ಲರ್ ಮಾಡಿಕೊಂಡಿದ್ದ ಪ್ರತಿಮಾ ಮತ್ತು ಕಾರ್ಕಳದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವ ದಿಲೀಪ್ ಹೆಗಡೆ ಪರಿಚಯ ಆಗಿದೆ. ಪರಿಚಯ ಪ್ರೀತಿಗೆ ತಿರುಗಿ ಬಹಳ ಸಮಯದಿಂದ ಇಬ್ಬರು ಜೊತೆಗೆ ಓಡಾಡಿಕೊಂಡಿದ್ದರು. ಕಾಲೇಜು ಕ್ಯಾಂಟೀನ್ ಮಾಡಿಕೊಂಡಿದ್ದ ಗಂಡನಿಗೆ ಪ್ರತಿಮಾ ಮನೆಗೂ ಆಕೆಯ ಸಂಬಂಧದ ಬಗ್ಗೆ ತಿಳಿದು ಜಗಳ ಆಗಿದೆ. ಪೊಲೀಸ್ ಠಾಣೆಯವರೆಗೂ ತಲುಪಿ 2 ಕುಟುಂಬದ ಪಂಚಾಯಿತಿ ನಡೆಸಿ ಸುಸೂತ್ರವಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗುವುದಾಗಿ ಮುಚ್ಚಳಿಕೆ ಬರೆದಿದ್ದರು. ಇಷ್ಟಾಗಿ ಕಳೆದ 1 ತಿಂಗಳಿನಿಂದ ಬಾಲಕೃಷ್ಣ ಪೂಜಾರಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ನಿರಂತರ ಜ್ವರ, ವಾಂತಿ ಆಗುತ್ತಿತ್ತು. ಕಾಮಾಲೆ ರೋಗ ಇದೆ ಎಂದು ಕಾರ್ಕಳ ಮಣಿಪಾಲ ಕೆಎಂಸಿ, ಬೆಂಗಳೂರಿನ ನಿಮಾನ್ಸ್, ವಿಕ್ಟೋರಿಯಾ, ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪತ್ನಿ ಕುಟುಂಬಸ್ಥರು ಕೊಡಿಸಿದ್ದರು. ಬಳಿಕ ಮನೆಗೆ ಕರೆದುಕೊಂಡು ಬಂದು 1 ದಿನ ರಾತ್ರಿ ಪ್ರಿಯಕರನ ಜೊತೆ ಸೇರಿ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. ಪತಿ ಬಾಲಕೃಷ್ಣ ಪೂಜಾರಿಯನ್ನ ಕೊಲೆ ಮಾಡಬೇಕೆಂದು ಯೋಜನೆ ರೂಪಿಸಿದ ಪ್ರತಿಮಾ ರೋಸಿಯಂ ಎಂಬ ವಿಷ ಪದಾರ್ಥವನ್ನು ಆಹಾರದಲ್ಲಿ ಬೆರೆಸಿ 20 ದಿನಗಳಿಂದ ನೀಡುತ್ತಿದ್ದಳು. ಇದರಿಂದಾಗಿ ಬಾಲಕೃಷ್ಣ ಪೂಜಾರಿ ಕಾಮಾಲೆ ರೋಗ ಸೇರಿದಂತೆ ಅನೇಕ ಅನಾರೋಗ್ಯಕ್ಕೀಡಾಗಿ 7 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡು ಅಕ್ಟೋಬರ್ 19ರಂದು ಮನೆಗೆ ಆಗಮಿಸಿದ್ದ ಬಾಲಕೃಷ್ಣ ಪೂಜಾರಿ ಎಲ್ಲರೊಂದಿಗೆ ಮಾತನಾಡಿ ಆಹಾರ ಸೇವಿಸಿ ಮಲಗಿದ್ದಾರೆ. ಮನೆಯಲ್ಲಿ ಪ್ರತಿಮಾ ಮಾತ್ರ ಇದ್ದುದರಿಂದ ಆಕೆ ಪ್ರಿಯಕರ ದಿಲೀಪ್ ಹೆಗಡೆ ಎಂಬಾತನನ್ನು ಮನೆಗೆ ಕರೆದಿದ್ದು ಅಕ್ಟೋಬರ್ 20ರಂದು ಮುಂಜಾನೆ 2 ಗಂಟೆ ವೇಳೆಗೆ ತಲೆದಿಂಬಿನಿಂದ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಪತಿಯನ್ನು ಕೊಲೆ ಮಾಡಿದ್ದಳು. ಈ ತಿಂಗಳ 20ನೇ ತಾರೀಕು ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ಮರ್ನೆ ಗ್ರಾಮದಲ್ಲಿ ಬಾಲಕೃಷ್ಣ ಎಂಬ ಒಬ್ಬರು ಅನಾರೋಗ್ಯದಿಂದ ತೀರೋಗಿದ್ದಾರೆ ಎಂದು ಅವರ ತಂದೆಯಾದ ಸಂಜೀವ್ ಅವರು ಬಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ UDR ನಂಬರ್ 13/24ನಲ್ಲಿ ಒಂದು ಪ್ರಕರಣ UDR ಪ್ರಕರಣ ದಾಖಲಾಗಿದೆ. ಈ ತನಿಖೆಯನ್ನು ಮುಂದುವರಿಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಅವರದ್ದು ಮೃತಪಟ್ಟ ಬಾಲಕೃಷ್ಣ ಅವರದ್ದು ಹೆಂಡತಿಯಾದ ಪ್ರತಿಮಾ ಮತ್ತು ಪ್ರತಿಮಾಗೆ ಸ್ನೇಹಿತರಾದ ದಿಲೀಪ್ ಹೆಗ್ಡೆ ಇವರೆಬ್ಬರೂ ಸೇರಿ ಬಾಲಕೃಷ್ಣನನ್ನು ಕೊಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ. ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆಗೆ ಮೊದಲೇ ಒಂದು ಪರಿಚಯ ಇದ್ದು ಅವರಿಬ್ಬರೂ ಸೇರಿ ಬಾಲಕೃಷ್ಣ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಎಂದು ಅಂದ್ಕೊಂಡು ಅವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿ ವಿಷ ಪದಾರ್ಥವನ್ನು ದಿಲೀಪ್ ಹೆಗ್ಡೆ ಬಂದು ಪ್ರತಿಮಾಗೆ ಕೊಟ್ಟು ಅದನ್ನು ಪ್ರತಿ ದಿವಸ ಅವರು ಬಾಲಕೃಷ್ಣ ಅವರು ಊಟ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಪ್ರತಿಮಾ ಅವರು ಕೊಡ್ತಾ ಇದ್ದರು. ಅದನ್ನು ಊಟ ಮಾಡಿದಾಗ ಬಾಲಕೃಷ್ಣ ಅವರಿಗೆ ಹುಷಾರಿಲ್ಲದೆ ಹಲವಾರು ಕಡೆ ಹಾಸ್ಪಿಟಲ್ಗಳಲ್ಲಿ ತೋರಿಸಿ ಮತ್ತೆ ಅವರು ಅನಾರೋಗ್ಯದಿಂದ ಇದ್ದರು. 19ನೇ ತಾರೀಕು ಮತ್ತೆ ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲೆಗೆ ಈಗ ಅವರನ್ನು ಮರ್ಡರ್ ಮಾಡಿದರೆ ಯಾರಿಗೂ ಅನುಮಾನ ಬರಲ್ಲ ಎಂದು ಎಲ್ಲ ತೀರ್ಮಾನ ಮಾಡಿ ದಿಲೀಪ್ ಹೆಗ್ಡೆ ಅವರನ್ನು ಪ್ರತಿಮಾ ಕರೆಸಿ ಅಲ್ಲಿ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಅವರಿಗೆ ಮುಖಕ್ಕೆ ಬಟ್ಟೆ ಹಾಕಿ ಸ್ಮಾದರ್ ಮಾಡಿ ಮರ್ಡರ್ ಮಾಡಿರೋದು ತನಿಖೆಯಿಂದ ದೃಢಪಟ್ಟಿದೆ.
ಇದರ ಸಲುವಾಗಿ ಮಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಪ್ರಕರಣ ಕ್ರೈಮ್ ನಂಬರ್ 36/24ನಲ್ಲಿ ಅಂಡರ್ ಸೆಕ್ಷನ್ 61(1) ಮತ್ತು 103 ಮತ್ತು 35 BNSನಲ್ಲಿ ಕೇಸ್ ದಾಖಲು ಮಾಡಿ ಈಗಾಗಲೇ ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆ ಅವರನ್ನು ಬಂಧಿಸಲಾಗಿದೆ. ಈಗ ಅವರಿಬ್ಬರನ್ನು ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಪ್ರತಿಮಾ ಅವರಿಗೆ 14 ದಿವಸ ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದಿಲೀಪ್ ಹೆಗ್ಡೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದೆ ಕೆಲವೊಂದು ಪ್ರೊಸೀಜರ್ಸನ್ನು ಕಂಪ್ಲೀಟ್ ಮಾಡಿ ಆದಷ್ಟು ಬೇಗನೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಕುಟುಂಬಸ್ಥರೆಲ್ಲ ಅಂತ್ಯ ಸಂಸ್ಕಾರವನ್ನು ಮುಗಿಸಿದ್ದಾರೆ. ಇದಾಗಿ ಮರಣೋತ್ತರ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದ್ದ ದಿನ ತನ್ನ ಸಹೋದರನ ಬಳಿ ಪ್ರತಿಮಾ ನಡೆದ ಘಟನೆಯನ್ನು ಬಿಚ್ಚಿಟ್ಟಿದ್ದಾಳೆ. ಪ್ರಿಯಕರ ದಿಲೀಪ್ ಜೊತೆ ಸೇರಿ ಸ್ಲೋ ಪಾಯ್ಸನ್ ನೀಡಿದ್ದು ಉಸಿರುಗಟ್ಟಿಸಿ ಸಾಯಿಸಿದ್ದನ್ನು ಒಪ್ಪಿಕೊಂಡಿದ್ದಾಳೆ. ಈ ಪ್ರಕರಣದಲ್ಲಿ ಗಮನ ಸೆಳೆದ ವಿಚಾರವೆಂದರೆ ಪ್ರತಿಮಾಳ ಸಹೋದರ ಸಂದೀಪ್ಗೆ ಭಾವನ ಮೇಲೆ ವಿಪರೀತ ಗೌರವ ಮತ್ತು ಪ್ರೀತಿ. ಈ ಮೊದಲೇ ತನ್ನ ಸಹೋದರಿ ಬೇರೆಯವರ ಜೊತೆ ಓಡಾಟ ನಡೆಸುವುದನ್ನು ಸಂದೀಪ್ ಗಮನಿಸಿದ್ದ. ಹಾಗಾಗಿ ಅವಳನ್ನು ಕರೆಸಿ ಬುದ್ಧಿವಾದ ಹೇಳಿದ್ದ. ಬಾಲಕೃಷ್ಣ ಪೂಜಾರಿಯು ಇತರ ಬಂಧುಗಳಿಗೆ ವಿಚಾರ ತಿಳಿಸಿದ್ದ. ಏನೇ ಆದರೂ ಬಾಲಕೃಷ್ಣ ಪೂಜಾರಿಗೆ ತನ್ನ ಮಡದಿಯ ಮೇಲೆ ವಿಶೇಷ ಪ್ರೀತಿ ಇತ್ತು. ಯಾರು ಹೇಳಿದರೂ ಪತ್ನಿಯನ್ನು ಬಿಟ್ಟುಕೊಟ್ಟಿಲ್ಲ. ಸಂಶಯದ ರೀತಿಯಲ್ಲಿ ಬಾಲಕೃಷ್ಣ ಸತ್ತಾಗ ಮೊದಲು ಸಂಶಯ ವ್ಯಕ್ತಪಡಿಸಿದ್ದೇ ಸಂದೀಪ್. ತನ್ನ ಸ್ವಂತ ಸಹೋದರಿಯ ಮೇಲೆ ಸಂಶಯಗೊಂಡ ಸಂದೀಪ್ ದೂರು ನೀಡುವಂತೆ ಭಾವನ ಮನೆಯವರಿಗೆ ಹೇಳಿದ್ದ. ಸ್ವತಃ ತಾನೇ ಭಾವನ ಬಂಧುಗಳ ಜೊತೆಗೆ ಠಾಣೆಗೆ ಹೋಗಿ ದೂರು ನೀಡಿದ. ಪೋಸ್ಟ್ಮಾರ್ಟಮ್ ನಡೆಸುವಂತೆ ಒತ್ತಾಯಿಸಿದ್ದ. ಕೊನೆಗೆ ತಂಗಿಯ ತಪ್ಪೊಪ್ಪಿಗೆಗೂ ಈತ ಪ್ಲ್ಯಾನ್ ಮಾಡಿದ್ದ. ಗುರುವಾರ ಬಾಲಕೃಷ್ಣ ಪೂಜಾರಿ ಸತ್ತು 5 ದಿನಗಳು ಕಳೆದಿತ್ತು. ಅದೇನು ಆತ್ಮಸಾಕ್ಷಿ ಕಾಡಿತೋ ಗೊತ್ತಿಲ್ಲ. ಪ್ರತಿಮಾ ತನ್ನ ಸಹೋದರಿ ಮಮತಾಳನ್ನು ಕರೆದು ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಗಾಬರಿಯಾದ ಮಮತಾ ಎಲ್ಲರಿಗೂ ಕೇಳುವಂತೆ ಬೊಬ್ಬೆ ಇಟ್ಟಿದ್ದಾಳೆ. ಅಣ್ಣ ಸಂದೀಪನನ್ನು ಕರೆದು ವಿಚಾರ ತಿಳಿಸಿದ್ದಾಳೆ. ಮೊದಲೇ ಸಂಶಯವಿದ್ದ ಸಂದೀಪ್ ಕೊನೆಗೆ ಬಾಗಿಲು ಹಾಕಿ ಬೆದರಿಸಿ ಸಹೋದರಿ ಜೊತೆ ಮಾತನಾಡಿದ್ದಾನೆ. ಆಘಾತದಲ್ಲಿದ್ದ ಪ್ರತಿಮಾ ಎಲ್ಲ ವಿಚಾರವನ್ನು ಅಣ್ಣನ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಎಲ್ಲವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ ಸಂದೀಪ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. మెల్ల వాతారు జీవన పోతుండత ಜಾಗತ್ತೀನಿ ಅಂತ ಕಾರನ್ನು ದೇವರನ್ನು ನೀ ಕೀನ ಭಂಗ ಹೋಗ್ತಾರೆ ಒಂಜಿ ಇದಲ್ಲ ಒಂದು ಯಾರನ್ನ ಪೊನ್ನ ನಾವು ವ್ಯಾಪಾರ ಇತ್ತು ನಾವು ಮಿತ್ತೊಂದು ಇತ್ತು ನಾನು ಅರೆಗೂ ನ್ಯಾಯ ಕೊಡೋದು ಮಿತ್ತು పోయినారేగు నీ సైలో ఓకే ఎంక ಬೇಜಾರಿ ನೀ ಎಂತ ಪ್ರಾಮಿಸ್ ಅಂತ ಎನ್ನ ಮನಸ್ಪೂರ್ತಿ ಅಂತ ಎಂಕ ಬೇಜಾರಿ ಯೂಸ್ ಆಯ್ತಾರ ನಾನು ಇದೇ ಮುಟ ಫಾರ್ಮ್ ಬೇಯನ ಆರೊಂದು ಹುಷಾರ ಬರ್ತವೆ ಅಂದ್ರೆ ಹುಷಾರಾದ ಬೋದೆ ನನ್ನ ಕಾಲು ಉಂದಿತ್ತು ಮಾತ್ರ ಅದು ಗೊತ್ತಾಡ ಕಾಲು ಕೈ ಕಾಲದ ಒಂದು ಮಸಾಜ್ ಇತ್ತು ಮಾತ್ರ ದಾಯಕೇರ್ನಿ ತಪ್ಪಾಣತ್ತು ದಾಯ ಕೆರ್ನಿದಾಗ ಹೆಂಗೆ ಪನ್ನು ಹೆಂಗೆ ಪನ್ನು ಎನ್ನಾತು ಒಂದೇ ಕ್ವಶನ್ ಯಾನ್ ನಿನ್ನಟ್ಟು ಮೂರು ಇಲ್ಲಾಡ್ತೀನಿ ನಾನು ಕೆರ್ತೋಯ್ ಎಂಗ್ಳು ಅಡೇ ಜನ ತಿನ್ ಗೋಡ ಮದ್ದೆಡು ಗೋಡ ಏನೋ ಕೆರ್ತೋದ ದೇವ್ರ ಲೆಕ್ಕ ತನ್ನ ಬಾವಿನಂದು ಎತ್ತಾತ ಮರದಿ ಈಗಲೂ ಹೊತ್ತು ಬರ್ತದನ ఆయన ఈ ఫోన్ మొత్తం పని ಬರ್ರ ಕರೆಕ್ಟ್ ಬನ್ ನಿನ್ನ ಪನಿಷ್ಮೆಂಟ್ ಹೆಂಗೆ ಕಮ್ಮಿ ಅಲ್ಪಾಗ ಈ ಕರೆಕ್ಟ್ ಬನ್ ಯಾ ಪೋಯ್ಬೇಕು ಅನ್ನೆತ್ತಿನ ನಿನ್ನ ಬೇತ ಮೊಬೈಲ್ ಉಂಡು ಗತ ಹೋಯ್ತು ಆ ಮೊಬೈಲ್ ಅನ್ನೆತ್ತೀನಿ ಇನ್ನೆಟ್ಲು ಎತ್ತೀನಿ ಲೆತ್ತದಿನ ಕೆರ್ಕಂದು ಬಂದನ ಪಕ್ಕತ್ತು ಏನು ಮನಸ್ಸೇನು ಪೂರ ಪೋತು ನಾನು ಹಂಗಂದು ಈನಂದು ಬಂದು ಲೆತ್ತಿನ ಈನಂದು ಬಂದು ಲೆತ್ತ ದುಡ್ಡು ಉಂಡ ಬಾರಿ ಕಾಸದೆ ಈನ ಹಾಕೊಂಡು ತಂದರೆ ನಾನು ಫಲ ಹಂಚಿತ್ತ ಕಮ್ಮಿದ ಫಲ ಎತ್ತ ನಾವು ಐತೆ ಸಾವಿರ ಅಡಿತ್ತೆ ಒಂದು ಈ ಲೆತ್ತಿ ನೀನು ಯಾಕೆಂದು ಬಂದು ತಪ್ಪಾಣ ಜೀವ పోతుంది నన్ను తప్పంది జీవ పోతుండు నన్ను ఇంక తప్పును మాపి కొడుతున్నా
ಇದ್ದ ಮುಟ್ಟ ನಿಗಳು 5 ತಿಂಗಳು ಮಲ್ತಾ ಹೋಗ್ತಾರೆ ಪೂರೈತೆ ಇದು ಬರ್ತಾ ಮಂಡ್ಯದ ಅಂತಲ್ಲ 14 ಈಗ ಕಮ್ಮಿ ಆಯ್ತು 68 ಹೋದೆ ಈಗ ಒಂದು ಮೆಡಿಕಲ್ ಚೆಕ್ ಮಾಡ್ತಂದ್ರೆ ಒಂದು ಕಾಯಿಲೆ ಇಜ್ಜಿ ಭಾಳ ಟೆನ್ಷನ್ ಅಂತ ಎಂಕೆ ಇದು ಟೆನ್ಷನ್ ಇಪ್ಪಣ ನಿಕ್ಕ ಒಂದು ಕಡಂಜಿ ನೀವು ಜಾಗ್ರತೆ ಪಡುತ್ತೆ ನತ್ತ ನಿಕ್ಕ ಯಾವ ಒಂದಿನ ಜೈದು ಏನು ಚಲೋ ಈ ಎಲ್ಲ ತಂದು ഞാൻ പോയി ഒന്നജാമ കുള്ളു വേണ്ടേരൊക്കെ ഞാൻ പോയി ಆ ತಾಯಿ ಬತ್ತೀನ ಕೆಕ್ಕಿಲ್ ಬತ್ತೀನ ಇವಾಗ ಆಯ್ತು ಹಾಂ ಮೆಲ್ಲ ಬಂದು ತಾಯಿ ಬತ್ತೀನ ಮತ್ತೆ ಹಗ್ಲಿಂಪುರ ಹಂಚಿ ಒಂಥರ ಬಂತೇನೆ ಅವಳದ್ದು ಪಾತ್ರುಂಡು ನಿಮ್ಮೊಂದು ಹಂಚಿ ಬನ್ನಿ. ತಕ್ಷಣವೇ ಕಾರ್ಯಾಚರಣೆ ನಡೆಸಿದ ಅಧಿಕಾರಿ ಪೊಲೀಸರು ಪ್ರತಿಮಾ ಹಾಗೂ ಆಕೆಯ ಪ್ರಿಯಕರರನ್ನು ಬಂಧಿಸಿದ್ದಾರೆ. ಈ ಮೂಲಕ ತನ್ನ ಮಿತ್ರ ಬಾಲಕೃಷ್ಣನ ಸಾವಿಗೆ ನ್ಯಾಯ ಒದಗಿಸಿದ್ದಾರೆ. ಕರಿಮನಿ ಮಾಲೀಕ ನೀನಲ್ಲ ಎಂದು ಗಂಡನ ಜೊತೆ ರೀಲ್ಸ್ ಮಾಡಿ ಅನ್ಯೋನ್ಯ ಸಂಸಾರ ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೊಟ್ಟಿದ್ದ ರೀಲ್ಸ್ ರಾಣಿ ಲವ್ವರ್ ಜೊತೆ ಸೇರಿ ತಾಳಿ ಕಟ್ಟಿದವನನ್ನೇ ಮುಗಿಸಿದ್ದಾಳೆ.